ಒಣಸ್ಬಲ್ಗ ತಿನಸು ಆಟ ಊಟ ಇಂಚ ಪ್ರತಿಯೊಂಜಿ ಕೊರ್ಪಲಕತೆ ದುಡುಗರಗಿಚ್ಚಿ ಮತ್ತೆ ಒಣಸ್ಲ ಉಂಟು ಬಯದ ಒಣಸ್ಲ ಉಂಟು ಬಲೆ ಕುಟುಂಬ ಬೊಂಬೈದ ಬುರ್ರುಲಿಗೆ ಬಲ್ಲೆ ನಿಗುಲ್ಲ ಬಲ್ಲೆ ನಿಗು ಮಾತ ಜನಕ್ಕೆಲ್ಲ ಎತ್ತಂಬಲ್ಲೆ ಬೊಂಬೈದ ತುಳುನಾಡದ ಪೊರ್ಲು ತುಲೆ ತುಳುವೆರೆಗು ಗುಜರಾತ್ ತುಳುವೆರೆಗು ಬಕ್ಕ ಮಹಾರಾಷ್ಟ್ರದ ಪೂನಾ ಸಾಗಲಿ ಕೊಲ್ಹಾಪುರದ ಜನ ಕೈತಲ್ದ ಸಿಟಿತ ತುಳುವೆರೆಗೆ ಹೆಸರಾದ ಆಯೋಜನೆ ಮಾಡಿದ ಪರ್ವ. ನನ್ನ ಬುದರ್ ಲತೇಶ್ ಪೂಜಾರಿ ಪಂಡದು ಕಲಾ ಜಗತ್ತದು ನಾನು ಆಲ್ಮೋಸ್ಟ್ 1996 ದಿಂಚೆ ಏನು ಕೆಲಸ ಮಲ್ತಂದಿಲ್ಲ ನಾನು ಬಾಲ ಕಲಾವಿದೆ ಅದು ನಾನು ಈ ಇನ್ಸ್ಟಿಟ್ಯೂಟ್ಗೆ ಸೇರಿದೀನಿ. ಇನ್ಸ್ಟಿಟ್ಯೂಟ್ ಹತ್ತೊಂಜಿ ಪೊರ್ಲದ ಸಂಸ್ಥೆನಿಂದ ಪನೋಲಿ ಬೊಂಬೈಡು ತುಳುನಾಡು ಬೊಂಬೈಡು ತುಳುನಾಡು ಬೊಂಬೈಡು ತುಳುನಾಡು ಬೊಂಬೈಡು ತುಳುನಾಡು ಬೊಂಬೈಡು ತುಳುನಾಡು ನೆಗೆತಂಡು ತೂಲೆ ಓ ಬಲೆ 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 ವಿಶ್ವಮಟ್ಟದ ತುಳುವೆರೆ ಕೂಟದು ಬಲೆ 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 ವಿಶ್ವಮಟ್ಟದ ತುಳುವೆರೆ ಕೂಟಗು ಬಲೆ 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 ಬೊಂಬೈಡು ತುಳುನಾಡು ಬೊಂಬೈಡು ತುಳುನಾಡು ಬೊಂಬೈಡು ತುಳುನಾಡು ಈಚಿನ ಮಲ್ಲ ಕಾರ್ಯಕ್ರಮ ಕಲಾ ಜಗತ್ತ ಮಲ್ಪರೆ ಪೋಂದು ಈ ಕಲಾ ಜಗತ್ತದ ಮುಲ್ತ ಎಂಕಲ ಮೆಂಟೋರು ಈ ಕಲಾ ಜಗತ್ತ ಸಂಸ್ಥೆದ ಒಂಜಿ ಕ್ಯಾಪ್ಟನ್ ಎಂದು ಪನೊಂದು ತೋನ್ಸೆ ವಿಜಯಕುಮಾರ್ ಶೆಟ್ಟಿ ಅಂಚನೆ ಅರಿಗೆ ಬೆರಿಸಾಯಾದ ಯರ್ಮಲ್ ಹರೀಶ್ ಶೆಟ್ಟಿ ಅಂಚನೆ ನಮ್ಮ ಮೋಕೆದ ಕೃಷ್ಣರಾಜ್ ಸುವರ್ಣಿರು ಆರ್ ನಮ್ಮೊಟ್ಟು ದುಲ್ಲೆ ಬೊಂಬೈಡು ತುಳುನಾಡದ ಬಗ್ಗೆ ಐತಂಜಿ ವಿವರಣೆನೆ ಮಕ್ಕಳು ಮೂರಲ್ಲಿ ನಂಗೆ ಬರಬೇಕಿದೆ ನಮ್ಮ ಅಕ್ಕಲ್ನ ಬಾಯಿದೆ ಈ ವಿಷಯ ಅಂತೀನಿ ಯಾನ್ ತೋನ್ಸೆ ವಿಜಯಕುಮಾರ್ ಶೆಟ್ಟಿ ಮುಂಬೈದ ಕಲಾ ಜಗತ್ತು ಸಂಸ್ಥೆದ ಸ್ಥಾಪಕ ಅಧ್ಯಕ್ಷೆ ಏನೊಟ್ಟಿಗೆ ಯರ್ಮಾಳ್ ಹರೀಶ್ ಶೆಟ್ರು ಎಲ್ಲಂಜಿ ನವಂಬರ್ ಎಡಂಬ ವರ್ಮ ಪತ್ತೆಗೆ ಮುಂಬೈಡು ಎಂಕ್ಲು ಆಯೋಜನೆ ಮಾಡ್ತಿಪ್ಪನ ಬೊಂಬೈಡು ತುಳುನಾಡು ವಿಶ್ವಮಟ್ಟದ ಒಂದು ತುಳು ಸಮ್ಮೇಳನ ಈ ಕಾರ್ಯಕ್ರಮ ಎಡ್ಡಿಡ ನಡಪರೆಗಾದು ಬಾರಿ ಮಲ್ಲ ಸಮಿತಿ ನಮ್ಮ ರಚನೆ ಮಾಡ್ದ ಬಾಂಬೆದಕ್ಕೆ ಮಾತ ತುಳುವರು ಮಾತ ಒಟ್ಟಾದು ಆ ಸಮಿತಿದ ಮುಖ್ಯ ಸಂಚಾಲಕರು ನಮ್ಮ ಯರ್ಮಾಳ್ ಹರೀಶ್ ಶೆಟ್ಟಿ. ಕಲಾ ಜಗತ್ತು ಒಂದು ನಾಟಕ ಸಂಸ್ಥೆ ಆದ ಬೊಂಬೈಡು ಉತ್ಪನ್ನ ವೈದ್ಯನಿ ಸುಮಾರು 41 ವರ್ಷ ಹೊರಟದ್ದು 49 ಇಸ್ವಿಡು ಆ ನೆಟ್ಟು ಇನ್ನು ಮುಟ್ಟಲ ಮುಂಬೈಡು ತುಳು ಕ್ಷೇತ್ರಗಳು ಮಸ್ತ್ ಕ್ರಿಯಾಶೀಲವಾದ ಒಂದು ಸಂಸ್ಥೆ ನಮ್ಮ ಕಲಾ ಜಗತ್ತು. ಆ ಸಂಸ್ಥೆದ ನಡಕೆನ್ ತೋರ್ಮನಾಗ ಮಸ್ತ್ ಜನ ನೆಟ್ಟು ಭಾಗವಹಿಸಿದೇರಿ ಕಲಾವಿದರಾದ ಸಂಘಟಕರಿಗಾದ ಸದ್ಯದ ಕಲಾ ಜಗತ್ತು ಸಮಿತಿದ ಕಾರ್ಯದರ್ಶಿಗಳು ಗೌರವ ಕಾರ್ಯದರ್ಶಿಗಳು ಕೃಷ್ಣ ಸುವರ್ಣ ಏನೊಟ್ಟಿಗುಲ್ಲೇರಿ ಅನ್ನ ಊರುಡೆ ಪುಟದ ಬಲಕ್ನೆ ತೋನ್ಸೆ ಎನ್ನ ವಿದ್ಯಾಭ್ಯಾಸ ಒಬ್ಬರ ತೋನ್ಸೆಡಾದಿದ್ದಲ್ಲಿ ಅವಾಗನೇ ಸುಮಾರು 4ನೇ ಕ್ಲಾಸ್ ಇಪ್ಪನಗನೇ ನಾಟಕರಂಗ ಯಕ್ಷಗಾನ ರಂಗ ಬೇತೆ ಬೇತೆ ಕ್ಷೇತ್ರಗಳು ಯಾನು ಕಲಾವಿದಾರಿಗಳ ಒಂಜಿ ಅವಕಾಶ ತೆಗೆದಿದ್ದಲ್ಲಿ ಆ ಊರು ಅಂಚಿನವು ಅದ್ರ ಬೊಕ್ಕ ಹೈಸ್ಕೂಲ್ ಶಿಕ್ಷಣ ಕಾಲೇಜ್ ಶಿಕ್ಷಣ ಪೂರ ಯಾನೋರಿ ತುಳು ನಾಟಕ ರಂಗದ ಕನ್ನಡ ನಾಟಕ ರಂಗದ ಕಲಾವಿದಾರಿ ಮುಗಾತ್ತೆಗೆ ಮತ್ತೆ ಕಾಲೇಜ್ ಪನಗ ಗಿರೀಶ್ ಕಾರ್ನಾಡಿನ ನಿರ್ದೇಶನ ಯಾನ ನಾಟಕದ ಇತಿಹಾಸ ವಿ ಕಾರ್ಕಳದ ವಿದ್ಯಾರ್ಥಿಯಾದ ಯಾನಿತ್ತಿನ ಒಂದು ಇತಿಹಾಸ ಅಂಚನೆ ಆ ಕಾಲಡು ಯಾನ್ ಕರಾವಳಿದು ನಾಟಕ ರಂಗಗಳು ಮಸ್ತ್ ಸಕ್ರಿಯ ಆದಿತ್ತಿನ ಕಾಲ ಇತ್ತಂದ್ರೆ ಉಡುಪಿದ ರಂಗಭೂಮಿದ ಯಾನ್ ಕಲಾವಿದ ಆಗಿತ್ತೆ ಅವಾಗನೇ ನಾಟಕ ಪರಿವರ್ತನೆ ಶುರು ಮಾಡ್ತಿದ್ದೆ. ಆ ಕಾಲಡು ಎನ್ನ ತುಳು ನಾಟಕಗಳು ಮಸ್ತ್ ಪ್ರದರ್ಶನ ಆವದಿತ್ತು. ವಸುಂಧರ, ನೀರಿ ಕಟ್ಟಂಡ, ವಿಚ್ಚಮನಾಯಕ ಅಡ್ ಬೊಕ್ಕ ಯಾನ್ ಉದ್ಯೋಗಿಯಾದ ಬಾಂಬೆ ಸೇರಿದೆ. ಅವು 72 ಇಸ್ವಿ ಸಿಂಗೀಟ್ ನಾಯಕರ ಉದ್ಯೋಗಿಯಾದ ಬಾಂಬೆ ಬರ್ತದೆ. ನಾಟಕ ರಂಗದ ಒಂದು ಜಾತಿ ಅನುಭವದ ಮೂಲಕ ಇಲ್ಲಿಗೆ ಬಂದಾಗ ಮುಂಬೈದ ತುಳುವೇರಿ ನಾಟಕ ಏನೇ ತೊಲ್ಲ ಕಂಟಿದೆ ಸ್ವಲ್ಪ ಎದುರ್ಕೊಂಡೇರಿ
ಕೂಡ ಇಂಕ ಬಸ್ ಆಶೆ ಇತ್ತಂದ್ರೆ ನಾನು ಉಲಾಡಿತ್ತಿನ ನಾಟಕ ಕಲಾವಿದೆ ಅಲ್ಪನ್ನೇ ಬೇರೆ ಬಲ್ಲಿ ಆಯ್ಕೆ ಒರಿಯೋಳು ಪಟ್ಟು ದೇಶಗಳು ಎನ್ನ ವಿಷಯ ಗೊತ್ತಿತ್ತ ಮೊತ್ತಗೆ ಮಾತ ಹಿಂಗೆ ಪ್ರೋತ್ಸಾಹ ಬರೆದುಕೊಂಡ್ರೆ ಮೊತ್ತವೇ ಸಮಾನ ಮಾಸ್ಕಂದರಾಯನ ಇಲ್ಲಿ ಕೆಲವು ಜನ ಪಟ್ಟಾಯ ಇಲ್ಲಿ ಸದ್ಯ ಅಬ್ಜಾಡ್ಬಿಲ್ಲ ಸರ್ವೋತ್ತಮ ಶೆಟ್ಟಿಲ್ಲೇರಿ ಇಲ್ಲಿ ಮಸ್ತ್ ಪ್ರೋತ್ಸಾಹ ಕೊಡ್ತಾರೆ ಅಪ್ಪಗ ನಮ್ಮ ಮೋಹನ್ ಆಳ್ವರ್ನ ಪರೇ ಸಿದ್ದರಾಮಯ್ಯ ಮೋಹನ್ ಆಳ್ವರ್ ಪಕ್ಕ ಯಾನ್ ಬಾಲ್ಯ ಸ್ನೇಹಿತರು ಅಂಚಾರಿ 19ನೇ ಸೀಡೆ ಕಲಾಜಗತ್ತು ಪದ ಸಂಸ್ಥೆಯನ್ನು ಒಂದು ಸ್ಥಾಪನೆ ಮಾಡ್ತಾರೆ ಯಾನ್ ಅಪ್ಪಗ ದುಬ್ಬು ಊರ್ಲಿಗೆ ಹೋಗಿದ್ದ ನಾಟಕನೇ ಸೂಟಿ ಸಂಸ್ಥೆ ಗಟ್ಟಿ ಕಲಾವಿದರೆ ಅದು ಕೂಡ್ಚಿನೇದ ವಾಮನ್ ರಾಜ್ ಸದಾಶಿವ ಸಾಗ್ಯಾನ್ ಇಂಚ ಮುಂಬೈ ತುಳು ರಂಗಭೂಮಿದ ಒಂಜಾಗ ಕಲಾವಿದರೆ ಸೇರೋಣ ಮುಂಬೈದ ತುಳು ರಂಗಭೂಮಿಗಳ ಸುಮಾರು 10 ವರ್ಷದ ಇತಿಹಾಸ ಉಂಟು ಯಾನ್ ಬರೋದು ಒಂದು ತುಳುನಾಟಕಗಳು ಆವಂದಿತ್ತ ಒಂದು ರಟ್ಟನೆ ತುಳುನಾಡು ಉಳ್ಳೆಂಚ ತುಳುನಾಟಕಗಳು ಆವಂದಿತ್ತನ ಬಾಂಬೆಲ್ಲ ಆವಂದಿತ್ತ ಅಂಡ ಅವೇ ದುಂಬದ ಒಂದು ರೀತಿಯ ನಾಟಕಗಳೇ ಮತ್ತು ಆವಂದಿತ್ತ ಮರಾಠಿ ರಂಗಭೂಮಿ ಇಡೀ ಜಗತ್ತಿನ ಪ್ರಸಿದ್ಧಿಗೆ ಪಡೆದ ಒಂದು ರಂಗಭೂಮಿ ಯಾನ್ ಈ ನಾಟಕ ರಂಗ ತುಳು ರಂಗಭೂಮಿ ಮತ್ತೆ ಬದಲಾವಣೆ ಮಾಡ್ತಾರೆ ಆದ್ರೆ ಮರಾಠಿ ನಾಟಕ ತೋರಿಸೋದು ಮತ್ತೆ ಮರಾಠಿ ರಂಗಭೂಮಿನ ಅಧ್ಯಯನ ಮಾಡುತ್ತೆ ಒಂಜಾತ್ ಮರಾಠಿ ಫ್ರೆಂಡ್ಸ್ ಸೇರೊಂದು ಆ ಮರಾಠಿದ ಗ್ರೇಟ್ನೆಸ್ ಏನ ಒಂದು ವಿಶೇಷದ ಅವನ ದಾಯನ ಮತ್ತು ತುಳು ರಂಗಭೂಮಿ ಕನ್ನಡ ಬಂದು ಈ ದೃಷ್ಟಿಕೋನ ಅಧ್ಯಯನಕ್ಕೂ ಒಂದು ಹೊಸರೂಪ ಕೊರನಾಗ ಯಾನ್ ಎಟೆಟ್ಟೆ ನಾಟಕಗಳ ಬರೆಯಲು ಶುರು ಮಾಡುತ್ತೆ ಭೂತದಲ್ಲಿ ಈ ನಲ್ಕದಾಯಿ ಇಂಚಿನ ಹೆಚ್ಚಿನ ನಾಟಕಗಳು ಎನ್ನ ಬರವಣಿಗೆ ಬರ್ತದೆ ಕಲಾಜಗತ್ತು ಎಡ್ಡೆ ಕಲಾವಿದರ ಮೂಲಕ ಎನ್ನ ನಿರ್ದೇಶನಗಳು 100 ಗಟ್ಟಲೆ ಪ್ರದರ್ಶನಗಳು ಬಾಂಬೆಡು ಶುರುವಾಡು ಬಾಂಬೆಡು ತುಳು ರಂಗಭೂಮಿ ಹೊಸ ಇತಿಹಾಸ ಒಂದು ನಿರ್ಮಾಣ ಫಲವೇ ಜೊತೆ ಕೇವಲ ರಂಗಭೂಮಿ ಅಂತ ಅಂದ್ರೆ ಬೇತ ಕ್ಷೇತ್ರಗಳ ಯಾನ ಬಕ್ಕ ಕಲಾ ಜಗತ್ತುಗಳು ಭಾಗವಹಿಸಿಯ ಮುಂತ ಬಂಟರ ಸಂಗಡು ಯಾನ ಸಕ್ರಿಯವಾದ ಭಾಗವಹಿಸಲಿಗೆ ಅವಕಾಶ ಸಿಕ್ಕಿದೆ ಬರೀ ಸಾಹಿತ್ಯ ಕ್ಷೇತ್ರಗಳ ಎನ್ನ ಒಂದು ಬುಲೆಚ್ಚಿರಿ ನಡೆದ ಬರ್ತದೆ ಕವನ ಬರೆಯಲು ಶುರು ಮಾಡುತ್ತೆ ಕಲಾ ಜಗತ್ತದ ನಾಟಕಗಳು ಜಗತ್ ಪ್ರಸಿದ್ಧಿಯಾದ ಶುರುವಾಡು ಸುಮಾರು 8ನೇ ಇಸ್ವಿದ ಪತ್ತಿನ ಇನಿಮುಟ್ಟಲ ಕಲಾ ಜಗತ್ತು ತಂಡ ಜಗತ್ತದ ಬೇತೆ ಕೊಡಿದ ನಾಟಕ ಹೋಗಿದ ನಾವು ಮಸ್ತನಕರು ಮಾತ್ರ ಗೊತ್ತಿಟ್ಟು ಮಲವಲ್ಲ ಕಲಾವಿದರು ಕೊಟ್ಟ ಸಂಸ್ಥೆ ಪಿರ ತೂತಿನ ಇಚ್ಚಿ ಇಡೀ ಹೊಸ ಕ್ರಾಂತಿ ಬೊಂಬಡ ಆಯ್ನಿ ಕಲಾ ಜಗತ್ತು ನಾಟಕದ ಕಲಾ ಜಗತ್ತು 10ನೇ ವರ್ಷ ಅವನಾಗ ವಿಶ್ವ ಮಟ್ಟದ ಬಗ್ಗೆ ನಾಟಕೋತ್ಸವ ಅಂತ ಅವು ಮುಂಬೈದ ಮಾರಿಮಲ್ಲ ಹಾಲು ರವೀಂದ್ರ ನಾಟ್ಯ ಮಂದಿರ 7 ದಿನ ಯಾನೇ ಬರಿನ 7 ನಾಟಕಗಳು ಅವೇ ಕಲಾವಿದರು 7 ಭಿನ್ನ ನಾಟಕಗಳು ವಾ ರಂಗಭೂಮಿನ ಅವನ ಒಂದು ವಿಶೇಷ ಕ್ರಾಂತಿ ಅಲ್ಪ ಅವನು ಪಕ್ಕ ಕೂಡ 20ನೇ ವರ್ಷ ಅವನಗಲ ಕಲಾ ಜಗತ್ತದ ಮೂಲಕ ಕೂಡ ಅಂಚಿನೇ ಒಂದು ಕ್ರಾಂತಿ 20ನೇ ವರ್ಷದ ವಿಶ್ವ ಮಟ್ಟದ ಒಂದು ಸಮ್ಮೇಳನ ಆಂಡು ಅವಳ ಅದ್ಭುತವಾದ ಯಶಸ್ಸು ಪಡೆದು ಮುಂಬೈದ ಜನತೆಗಳು ಕಲಾ ಜಗತ್ತು ಎನ್ನ ಟೀಮನ್ನು ಬಾರಿ ಕೊಲ್ಲುಡು ತಾಂಕಿರಿಸು ಮತ್ತೆ ಮೆಚ್ಚೇರಿ ಒಪ್ಪಿರಿ ನೆಟ್ಟು ಬೇತೆ ಪಾತ್ರನೇ ಇಚ್ಚಿ ಕೂಡ 30ನೇ ವರ್ಷ ಕಲಾವಿದರು ಅವನಾಗ ಕಾಮಗಾರ್ ಸ್ಟೇಡಿಯಂ ವಿಶ್ವ ಮಟ್ಟದ ಒಂದು ತುಳು ಸಮ್ಮೇಳನ ಬೊಂಬಾಡಿ ತುಳುನಾಡು ಅಂತ ಪೂರ್ತ ಕಂಬಳದ ಎಲ್ಲನೇ ಕಂತದ್ದು ಕಾಂಕ್ರೀಟ್ ನೆರಟು ಎಂಗಿನ ಕಂಬಳ ಬಂತ ಇಡೀ ಒಂಜಿ ಕಾಮಗಾರ್ ಸ್ಟೇಡಿಯಂ ತುಳುನಾಡು ನಿರ್ಮಾಣ ಮಾಡ್ತದೆ ಊರದ ಪರ ಊರದ ಕಲಾವಿದರೆಂದು ಜಾನಪದ ಕಲಾವಿದರೆಂದು ನಾಟಕ ತನ್ನ ಕಂತದ್ದು ಒಂದು 5 ದಿನದ ಉತ್ಸವ ಸ್ಮರಣೀಯವಾದ ಇನಿಪಿಲ ಈ ಮುಂಬೈದ ತುಳುವೆಯನ್ನ ಮನಸ್ಸಿಗೆ ಸ್ಥಾಯಿಯಾಗುವರಿಂದ ನಾವೆಲ್ಲ ಕಾರ್ಯಕ್ರಮ ದಾದಾ ಮನುಷ್ಯನ ಹಾಗೆ ಭಾಗವಹಿಸ್ತಾರೆ 10ನೇ ವರ್ಷದ ಕಾರ್ಯಕ್ರಮ ನೆನಪು ದಾದಾ ಆ ಕಾರ್ಯಕ್ರಮದ ಬಗ್ಗೆ ಅವೇನು ಹರಿಶನ ಬಾಡಿಕೆಯಿಂದ ಆ ಮುಖಪೂರ ಭಾಗವಹಿಸಿದ ಬಾರಿ ಅದ್ಭುತವಾದ ಕಾರ್ಯಕ್ರಮ ಅಪಗಲ ಯರ್ಮಳ್ ಹರಿಶಣ್ಣೆ ಜನೊಟ್ಟಿಗುಲ್ಲೆ ಎಂಗಿಲ್ ಬಾಲ್ಯ ಸ್ನೇಹಿತೆ ಎನ್ನ ಒವೇ ಕಾರ್ಯಕ್ರಮಗೂ ಯರ್ಮಳ್ ಹರಿಶಣ್ಣ ಎಂಗ್ ಪ್ರೋತ್ಸಾಹ ಬೇರೆ ಎಂಗಿಲ್ ಮೆಗೆ ಬರೀ ನಕ್ಕ ಏನಾದ್ರು ಪ್ರಾಣಿಯಲ್ಲಿ ಅಂಡ ಆ ಒಂದು ಸಂಬಂಧ ಒಂದು ತೊಂದೆ ಬೈದ ಯಾನೆ ಅಂಚೆನೆ ಎನ್ನ ಹೋಗ ಇತ್ತೆ ಎಲ್ಲಂದ ಕಾರ್ಯಕ್ರಮಗಳ ಹರಿಶಣ್ಣನ ದುಮ್ಮದೀದಿ ಎಂಕಲ ಆ ಕಾರ್ಯಕ್ರಮ ಮಾತೊಂದಲ್ಲ ಎಂಗ್ ಸಮಾನ ನೆನಪು ಆ ಕಾಮಗಾರ್ ಸ್ಟೇಡಿಯಂ ಆಯ್ನ ಕಾರ್ಯಕ್ರಮಗೂ ಹರಿಶಣ್ಣ ಒಂದಾದ ಜಯಪ್ರದ ಬೇರೆ ಮಸ್ತ್ ಕ್ಲೋಸ್ ಇದೆ ಅದರಲ್ಲಿ ಎತ್ತಬತ್ತಿತ್ತು ಹರಿಶಣ್ಣ ನೆನಪಿಡಿದ ಕಾರ್ಯಕ್ರಮದ ಬಗ್ಗೆ ದಾದಾಪುರಿಗೆ ಮಹಾರಾಷ್ಟ್ರ ಮಣ್ಣುಡು ತುಳುನಾಡ ದೇಕಿಗೆ ಬೊಂಬೈ ಗುಜರಾತ್ ಪುಣೆ ತುಳುವೆರ ಬಿರ್ಸಾದಿಗೆ
ಮಹಾರಾಷ್ಟ್ರ ಮಣ್ಣುಡು ತುಳುನಾಡ ದೇಕಿಗೆ ಬೊಂಬೈ ಗುಜರಾತ್ ಪುಣೆ ತುಳುವೆರೆ ಬಿರ್ಸಾದಿಗೆ ಪರಪೋಕು ಪಟ್ಟಂಗ ಪದನಲಿ ಕೇದೈಸಿರೋ ಪರಪೋಕು ಪಟ್ಟಂಗ ಪದನಲಿ ಕೇದೈಸಿರೋ ತುಳುನಾಡ ತುತ್ತೈತ ಒಣಸತಿ ನಸದಬ್ಬರೋ ತುಳುನಾಡ ತುತ್ತೈತ ಒಣಸತಿ ನಸದಬ್ಬರು ಕಾಂಕ್ರೀಟ್ ಮೈದಾನ ಆಟಿನ ಪ್ರೋಗ್ರಾಮ್ ಭಾರಿ ಶೋಧನಾ ಪ್ರೋಗ್ರಾಮು ಭಾಳ ಅದ್ಭುತವಾದ ಆಗ್ತದೆ. అయితే ಮಾರ್ಗಗಳ ವಿಷಯ ಬಂದು ಈ ಕಂಬಳ ಮಂತ್ರಿ ವಿಜಯನ್ನೇ ಫಸ್ಟ್ ಟೈಮ್ ಬೊಂಬೈ ಮಾಡಿದ್ವಿ. ನಮ್ಮ ಯಾರ ಮಕ್ಕಳನ್ನು ಗುರುತಿಸಿ ಅದು ವಿಜಯನ್ನೇ ಮಾಡಿದ ಕಂಬಳ ಅವ್ರು ಫಸ್ಟ್ ಟೈಮ್ ಮಾಡಿದ್ರು ಬೊಂಬೈ. ಅವ್ರು ತುಳುನಾಡಿದ ಒಂದು ಅಂದರೆ ಕಲ್ಚರ್ ಕೂಡ ಬೊಂಬೈ ಕಲ್ತಿದೆ. ಊರೇನ ತಿರುಪತಿ ಪುರಿ ಬೊಂಬೈದಾಗಲಿ ಮರಾಠಿ ಮಂದಿದಾಗಲೇ ಇಲ್ಲ. ಈ ತುಳುನಾಡು ಮಂದಿ ಹೆಂಚು ಅಂತ ಭಾರಿ ಶೋಧನ ಪ್ರೋಗ್ರಾಮ್ ಮಾಡಿ ಅಂದ್ರೆ ಹರಿಶನ ಲೆಕ್ಕನೆ ಇಡೀ ಬಾಂಬೆದ ತುಳುವೇರಿ ಇನಿಗ್ಲ ಮದತ್ತು ಬಿಡ್ತಿದ್ದಾರೆ. ನೋಡಿದ್ದ ತೆಗೆಗೆ ಬೊಕ್ಕದ ಪ್ರಚಾರ ತೆಗೆದಿದೆ. ವಿಶ್ವವ್ಯಾಪಿಯಾದ ಕಾರ್ಯಕ್ರಮವನ್ನು ಜನಕಲು ಕೊಂಡಾಡಿದೆ. ಅದ್ಭುತ ಕಾರ್ಯಕ್ರಮ, ಅದ್ಭುತವಾದ ಯಶಸ್ಸು ತೆಗೆದ ಕಾರ್ಯಕ್ರಮ. ಆ ಬಗ್ಗೆ రెండు ಪಾತ್ರ ಅಂತ ಕಾದು ಈ 10 ವರ್ಷಗಳು ಕಲಾ ಜಗತ್ತು ಯಾನ್ ಬೇರೆ ಬೇರೆ ಕ್ಷೇತ್ರಗಳು ಮಸ್ತ್ ಕೆಲಸ ಅಂತ ಈ ನಡುಟು ಕಲಾ ಜಗತ್ತು ಮೂಲಕ ಜೋಗ್ಲಿಗಾದ್ರೆ ಚಿನ್ನ ವಿಮರ್ಶೆ ಮಾಡ್ತಾ ಇದ್ದೀನಿ. ಕಲಾ ಜಗತ್ತುಡು ಸಂಗೀತ ವಿಭಾಗ ಮಸ್ತ್ ಬೇರೆ ಬೇರೆ ವಿಭಾಗದ ಮೂಲಕ ಕಲಾ ಜಗತ್ತು ಕೇವಲ ನಾಟಕ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ. ಸಮಾಜಮುಖಿ ಕೆಲಸ, ಸಮಾಜ ಸೇವೆದ ಕೆಲಸ ನಿರಂತರ ಅವನು ಸಂಘಕ್ಕೆ ಸುಮಾರು 300-400 ಕ್ರಿಯಾಶೀಲವಾದ ಸದಸ್ಯರುಂಡೆ. ಎತ್ತ ಕಲಾವಿದರು ಸಿನಿಮಾಡು, ಯಕ್ಷಗಾನಗಳು, ಬೇರೆ ಬೇರೆ ನಾಟಕಗಳು, ಬೇರೆ ಬೇರೆ ಕ್ಷೇತ್ರಗಳು ಪ್ರಸಿದ್ಧಿಗೆ ಪಡೆತೆ. ಒಂದು ಹವ್ಯಾಸಿ ತನ್ನಾಡಲ ಜಗತ್ತ ಉಳಿ ಒಂದು ವೃತ್ತಿಪರ ರಂಗಭೂಮಿಗೆ ಭಿನ್ನವಾಗಿತ್ತು. ಬಹುಶಃ ಒಂದೇನೇ ಕೇಳಿಯೊಂದು ಯಾನಿ ಕೇಂದ್ರನೇ 2007 ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಲಿ. ಅವು ಇಡೀ ಮುಂಬೈ ರಂಗಭೂಮಿದ ಕಲಾವಿದರ ಜಿಗಿದ ಪ್ರಶಸ್ತಿಗಳು ಅರ್ಪಣೆ ಮಾಡ್ತಾರೆ. ಇತ್ತೆ ಈ ನನ್ನಟ್ಟು ಏನಂತೆ ಒಂತೆ ಮನಸ್ಸು ಸಿನಿಮಾ ರಂಗಕ್ಕೆ ಹೋಗಿ ಕೆಲವು ಸಿನಿಮಾಗಳು ಆ್ಯಕ್ಟ್ ಮಾಡಿದೆ. ತುಳು, ಕನ್ನಡ ಸೀರಿಯಲ್ಡ್ ಆ್ಯಕ್ಟ್ ಮಾಡಿದೆ. ಏಕ ಕಹಾನಿ, ಅಧಿಕಾರ, ಪುರಸ್ಕಾರ ಪೂರ ಕಲಾವಿದ ತಂಡ ನಿರಂತರ ಬರೋದು. ಪತ್ತನಾಜಿಯನ್ನ ಆಶಯದ ಸಿನಿಮಾ ಆಗಿ ಹೇಗೆ ಪ್ರೊಡ್ಯೂಸ್ ಮಾಡ್ತಾ ಈಗಲೇ ಗೊತ್ತು. ಸಿನಿಮಾ ಎಡ್ಡೆ ಸಿನಿಮಾದೇ ಪಿಡಾಯ್ ಬೈದಿದೆ, ರಿಸಲ್ಟ್ ಎಡ್ಡೆ ಬೈದಿದೆ, ಪಾಡಿನ ಕಾಸು ಬಿಡ ಬೈದಿದ್ದು ಬಂದಾಗಿ ಸಂತೋಷ. ಇತ್ತೆ ಕೂಡ ಉಡದ ಸಿನಿಮಾ ಸಿದ್ಧತೆ ಆಗುವುದು. ಈ ನಡುಟು ಕಲಾ ಜಗತ್ತಿಗೂ 40 ವರ್ಷ ಆಗಿ ಜನ ಮಸ್ತ್ ಕೇನೊಂದು ಲೇರಿ ಕಲಾ ಜಗತ್ತು ದಾಯಿಗೆ ಕುಡರ ಮಾಡ್ತಾರೆ ಬಲ್ಲಿ ಆ ಕಾಮಗಾರ್ ಕೇಳಿಬಿಡ ಕಾರ್ಯಕ್ರಮ ಲಕ್ಕನೆ ಕೊಡೋ ಕಾರ್ಯಕ್ರಮ ಆವಳು ಬಾಂಬೆದ ಯುವಕರು ಸಂಸ್ಕೃತಿ ಸಂಸ್ಕಾರದ್ದು ದೂರ ಹೊಂದಿದೆ. ಅದರಲ್ಲಿ ತಿರುಪುವರಿಗಾದ ಹೆಚ್ಚಿನ ಕಾರ್ಯಕ್ರಮದ ಸಂಯೋಜನೆ ಅಗತ್ಯ ಉಂಟು ಬಂದಾಗ ಕೂಡ ಪೂರ ಒಟ್ಟಾಯ ಬಾಂಬೆದ ಪೂರ ತುಳುವೇರು ಹರಿಶಣ್ಯ ಅವಧಿ ಸ್ವಲ್ಪದ ಬಂಟು ಸಂಘ, ಬಿಲ್ಲವರ ಸಂಘ, ಜಾತಿ ಸಂಘ ಮಾತ ಒಟ್ಟಾಗಿ ಕಾರ್ಯಕ್ರಮ ಮಕ್ಕಳಕ್ಕೆ ಹಿಂಗೆ ಭೋಜನಗಳು ಮಲ್ಲ ಸಮಿತಿ ರಚನೆ ಮಲ್ಲ ಮುಂಡ ಪಯ್ಯಾಡಿ ಬಂದಾಗ ಪಯ್ಯಾಡೆ ಫ್ಯಾಮಿಲಿಯವರಿಗೆ ಹಿರಿಯರಾರಿ ಅದ ಪರೇ ಪಯ್ಯಾಡೇರಿ ಬಂಟರ ಸಂಘದ ಅಧ್ಯಕ್ಷರು ಇಂಚ ಇಡೀ ಮತ್ತೆ ಸಂಸ್ಥೆದ ಅಧ್ಯಕ್ಷರ ಮಾತಾಡ್ರಿ ಅಥವಾ ಸಮಿತಿ ಹಿರಿಯರು ಮಾತಾಡ್ರಿ ಕಲಾವಿದರು ಒಟ್ಟಾರಿ ಒಂದು ಸಮಿತಿ ರಚನೆ ಮಾಡಿಕೊಂಡು ಎಲ್ಲಲ್ಲಿ ಕೂಡ ಅವೇ ರೀತಿದ ಆಂಡ ಬೆಡ್ಲ ಎಡ್ಡೆ ಕಾರ್ಯಕ್ರಮ ಅರ್ಥಪೂರ್ಣವಾದ ಕಾರ್ಯಕ್ರಮದ ಒಂದು ಸಂಯೋಜನೆ ಮಲ್ತ ಕೂಡ ಏನೊಟ್ಟುಡು ಕಲಾವಿದ ತಂಡದ ಒಟ್ಟುಡು ಮಾತ ಪನೋಡಾಪು ಈ ಕಾರ್ಯಕ್ರಮ ಇರ್ತದೆ. ಮಹಾರಾಷ್ಟ್ರಕ್ಕೆ ಬೊಕ್ಕ ಗುಜರಾತಿಗೆ ಸೀಮಿತವಾದ ಜೀವನ ಕೈನ ಸತಿ ಬಂದಾಗ 3-5 ಜನ ಬರ್ತದೆ. ದೂರದಕ್ಕಲ ಮೂಲಕನೇ ಹೆಚ್ಚಿನ ಕಾರ್ಯಕ್ರಮ ಆದ ಮುಂತಾಗಲಿಕ್ಕೆ ಅವಕಾಶ ಕಡಿಮೆ ತಿಕ್ಕಿದೆ. ಮುಂದೆ ಕಲಾವಿದರಿಗೆ ಅವಕಾಶ ಕೊಡು ಮುಂದೆ ತುಳುವರಿಗೆ ಅವ ಕ್ಷೇತ್ರಗಳು ಎತ್ತರಿಗೆ ಏರ್ತಾರ ಸಾಧನೆ ಬಂದಿರ ಅದೇನು ವಿಶ್ವಮಟ್ಟದ ತುಳು ಸಮ್ಮೇಳನ ಗುರುತು ಮಾಡ್ಕೊಡು ಅಗಲೇನೆ ನಮ್ಮ ಹಾಗಾಗಿ ಪ್ರೋತ್ಸಾಹ ಕೊಡುದು ಹಾಗಾಗಿ ಸನ್ಮಾನ ಕೊಡುವಂತಿನ ಒಂದು ಮಲ್ಲ ಉದ್ದೇಶಗಳು ಈ ಕಾರ್ಯಕ್ರಮವನ್ನು ಈ ಒಟ್ಟಾರೆಗೆ ಮುಂಬೈ ಬಂದಾಗ ಮಹಾರಾಷ್ಟ್ರದ ಮುಂಬೈ ಪಕ್ಕ ಪೂನಾ ಕೊಲ್ಹಾಪುರ ಮಾಡ್ಬಾರ್ದು. ಎರಡನೇ ಜಾಗ ಬಂದಾಗ ಗುಜರಾತ್. ಈ 2 ಸ್ಟೇಟ್ ಒಟ್ಟಾರೆ ಈ ಕಾರ್ಯಕ್ರಮದ ಒಂದು ವ್ಯವಸ್ಥೆ ಆಮದು ನಾಟಕ, ಯಕ್ಷಗಾನ, ನೃತ್ಯ, ಸಂಗೀತ ಜೊತೆ ವಿಶೇಷ ಒಂದು ಅವಕಾಶ ಅಂತ ಬಂದಾಗ ಈ ಕಾರ್ಯಕ್ರಮದ ಕಲಾವಿದರು ಜಾನಪದ ಕಲೆಗೆ ಬಂದ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಕೊಡೋದಿಲ್ಲ. ನಮ್ಮ ಜೋಗ್ಲಿಗೆ ತೆರಿಪೋಡ ಯಾತ್ ವಿಷಯವೂ ಇಲ್ಲ. ಈ ಜೋಗ್ಲು ಮುಲ್ಪನೆ ಪುಟ್ಟದ ಬಲದೇರಿ ಈ ಜಗತ್ತಿನ ಶ್ರೇಷ್ಠವಾದ ಒಂದು ತುಳು ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ಶ್ರೇಷ್ಠದ ಬಗ್ಗೆ ನಮ್ಮ ಜೋಗ್ಲಿಗೆ ಗೊತ್ತಿಜ್ಜಿ ತೆರಿಪಾರಿಗೆ ಸಾಧಿಲ ಮಾಡಿಜ್ಜಿ ಶಾಲಾ ಶಿಕ್ಷಣ ಪದ್ಧತಿ
ಜೋಗುಲಿದ್ದಾಲ ಗೊತ್ತಾಬುಜಿ ಜೋಗುಲು ನಮ್ಮ ದೂರ ಪೋಂದುಲೇರು ಇಂಗ್ಲಿಷ್ ಮಾಧ್ಯಮ ಅವಾಗ ಎನ್ನಂಚಿನ ಹಿರಿಯರಿಗೆ ಕಲಾಜಗತ್ತಿನ ಹಿರಿಯ ಸಂಸ್ಥೆಗೆ ಬಾರಿ ಮಲ್ಲ ಒಂದು ಜವಾಬ್ದಾರಿ ಅವೇನೆ ಈ ರೀತಿಯ ಮೂಲಕ ಹೆಂಗೆ ಆ ಜೋಗುಲಿಗೆ ತಿರುಪೋಣ ಜೋಗುಲಿ ವರ್ಕ್ಶಾಪ್ ಮಾಡ್ಕೊಂಡಲ್ಲ ಇಲ್ಲ ಜೋಗುಲವೇ ಕಾರ್ಯಕ್ರಮ ಮಾಡ್ಕೊಂಡಲ್ಲ ತುಳುನಾಡದ ಒಂಜಾತು ವಸ್ತುಲೇನಿಗೆ ಒಟ್ಟು ಪೂರ ವಸ್ತುಲೇನ ತಪ್ಪಾದ ಜೋಗುಲಿಗೆ ತವಂತು ಕೊಡ್ತೀನಿ ತುಳುನಾಡದ ಒಂಜಾತು ತಿಂಡಿ ತಿನಿಸ ಮಕ್ಕಳು ನಮ್ಮ ಮಕ್ಕಳಿಗೆ ಆಯ್ತಾ ಅವರಿಗೆ ಹೊಸ ಟೇಸ್ಟ್ ಕೊಡ್ತೀನಿ ಅಂಚ ತುಳುನಾಡು ನಮ್ಮ ಒಬ್ಬತ್ತಿದ ಒಂಜಾತು ಪರತ್ ಆಟೋಟ ಸ್ಪರ್ಧೆಯಲ್ಲಿ ಮಾತ್ರ ಚೆನ್ನಾಗಿ ಮಾಡಿ ಆದಿಬ್ಬರೇ ಅಥವಾ ಲಗೋರಿ ಆದಿಬ್ಬರು ಹೆಚ್ಚಿನ ಒಂದು ಗೇಮ್ಸ್ ಸ್ಪರ್ಧೆ ನಿಂತಿದೆ ಮತ್ತೊಂದಿಲ್ಲ ಅವತ್ತೊಂದೇ ಈ ಮಾಡಲ್ ಮುಡಿ ಮೈಸೂರಿ ಕಟ್ಟು ಹೆಚ್ಚಿನ ಮಾತ್ರ ಒಂದು ರೀತಿಯ ತುಳುವರೆಗೆ ಬೋಡಿತಿನ ಬೊಂಬದೆ ತುಳುವರೆ ಕಾಸ ತುಳುವರೆ ಕುಡರ ಈ ಮಣ್ಣಿಡೆ ತುಳುತ ವೈಭವ ತೋಳು ತುಳುತ ತುಳು ತೋಳು ಎಲ್ಲ ಜಗ್ಲು ನಮ್ಮ ಪೂರ ಪರ್ಬದಾಚರಣೆ ಮಾಡ್ಕೋ ಉರುಡು ಏತು ಪರ್ಬಲ್ ಹಾಪನ ಐತೆ ಆ ಪರ್ಬ ಪೂರ ದುಡ್ಡ ಕಾವೊಂದು ಹೆಚ್ಚಿ ಯಾಕಂದ್ರೆ ನಮ್ಮ ಬೆನ್ನೆ ಹೆಚ್ಚಿ ನಮ್ಮ ಗಂಡ ಹೆಚ್ಚಿ ನಮ್ಮ ಗಿದ್ದೆ ಹೆಚ್ಚಿ ನಮ್ಮ ಕೈಕಂಜಿ ನಿಜ ಪರ್ಬದ ಪೂರ ವಿಚಾರ ಬೆತ್ತನ ಅಲ್ಪ ಆ ಪೂರ್ವಿಚಿನ ಮುಲ್ಪ ಇಂಕ್ಲು ಅವೇ ರೀತಿ ಮಲ್ಪನೆಗಾದ ಪ್ರಯತ್ನ ಮಾಡ್ತಿಲ್ಲ ತುಂಬದ ಚೌತಿ ಅವು ಗಣಪತಿ ಪರ್ಬ 50 ಗಂಟೆ ಮಾತೋದಿತ್ತ ಆ ಪರ್ಬದ ಆಚರಣೆ ಪೂರ ನಾವು ಮರ್ತೊಂದಿಲ್ಲ ಆಯ್ತಾ ಮೂಲಕ ಜೂಗ್ಲಿಗೆ ಅವೇನಿಂಕ್ಲು ಪನೊಂದಿಲ್ಲ ಒಂದು ಮಗ ನಮ್ಮ ಪರ್ಬ ಅನ್ನೋದು ಪ್ರತಿದಿನ ಕಾಂಡೆ 2 ಗಂಟೆಗೆ ಬೇತೆ ಬೇತೆ ಪೂಜೆಲ ಉಂಟು ಅವು ಆಧ್ಯಾತ್ಮಿಕ ಚಿತ್ರ ಉಂಟು ಭಜನೆ ನೃತ್ಯ ಬಹುಶಃ ಒಂದು ಕಾಲದಲ್ಲಿ ಬಂದಾಗ ನಗರ ಭಜನೆ ಮಾಡ್ಕೊಂಡಿರ್ತ ಜಾಗಡೆ ಪೊತ್ತೊಂದು ಶಂಕ ಪೊತ್ತೊಂದು ಒಂದು ಪೆಟ್ರೋಲ್ ಪೊತ್ತೊಂದು ಪೂತಿನ ಪುರ್ಲದ ಒಂದು ನೆನಪು ಎನ್ನ ಮನಸ್ಸಿನ ಜಾದು ಸ್ಥಾಯಿಯಾದ ಅವೇನು ಕೂಡ ಮುಲ್ಪೆಂಟು ಮಾಡ್ಕೊಂಡು ನಗರ ಭಜನೆ ನಲಿಪುನ ಭಜನೆ ಸ್ಪರ್ಧೆ ಬಹುಶಃ ಜನರು ಭಾರಿ ಖುಷಿ ರಡ್ಡು ತಿಳ್ಕೊಂಡಿದ್ದೆ ಅವ್ರ ಜೊತೆ ಕಾರ್ಯಕ್ರಮ ಮುಂದುವರೆಗೆ ಸಾಕಷ್ಟು ಇಡೀ ದಿನೆಲ್ಲ ಮಧ್ಯಾಹ್ನದ ಒಂದು ಅದನ್ನ ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮ ಬೇರೆ ಬೇರೆ ಕ್ಷೇತ್ರಗಳು ಬೊಂಬಾಯಿಗೆ ತುಳುವರಿಗೆ ಬಂದಿದೆ ಸಾಧನೆ ಬಂದಿದೆ ಇದಕ್ಕೆ ಉದ್ಯಮಿಗಳಾಗಲಿ ಅಥವಾ ಕಲಾವಿದರಾಗಲಿ ಅವೇ ಕ್ಷೇತ್ರಗಳು ಅತ್ಯಂತ ಪ್ರಸಿದ್ಧಿ ಪಡೆದ ಕೆಲವೇ ನಮ್ಮ ಮುಂದೆ ದೂರ ಹೋಗಿದೆ ಅದ್ರ ನೆನಪು ನಮ್ಮ ಜಿ ನಮ್ಮ ಜೋಗುಲಿಗ ನೆನಪು ಮತ್ತು ಹೊರಡು ಇಂಚಿನ ವಿದ್ಯೆ ಮಗ ಬಂದಿದೆ ಆ ನೆನಪುಗಾಗಿ ಅಕಲ್ನ ಸ್ಮರಣಾರ್ಥ ಎಂದು ಪ್ರಶಸ್ತಿ ಕೊಡುವುದಿಲ್ಲ ಅವೇನು ಅಕಲವೇ ಕ್ಷೇತ್ರದ ಇತರ ಸಾಧಕರಿಗೆ ಕೊಡುವುದಿಲ್ಲ ಬಹುಶಃ ಒಂದು ಗೆಡ್ಡೆ ಯೋಜನೆ ಮಾತೆಲ್ಲ ಪಡೆಯುವುದು ಅವತ್ತಂದೆ ಬೊಂಬಡಿಪ್ಪುನ ಉದಾಹರಣೆಗಾದ ಕೆಲ ಹೋಟೆಲ್ ಅವರಿಗೆ ಮಾಲ್ವಾಲೆ ಒಂದು 4 ವರ್ಷ ಇದ್ದಾಗ ఆయన ಬಾರಿ ಮನ ಸೇವೆ ಅಂಚಿನಲ್ಲಿ ನಾಡು ಬರ್ತದೆ ಒಂದು 10 ವರ್ಷ ಒಂದು ಉದ್ಯಮ ಕ್ಷೇತ್ರಗಳು ತನ್ನ ಧನಿಕಾದ ತನ್ನ ವೃತ್ತಿಗಾದ ತ್ಯಾಗ ಮಗ್ನ ಬದುಕಿನ ಅರ್ಪಣೆ ಮಗ್ನ ಏದೋ ಲೆತ್ತದು ಅಗಲ ಸಮಾಜಗೂ ಉತ್ತಮಂತೂ ಕೊಲ್ಪ ಅಗಲ ಖುಷಿಯಾಗ್ಲಿಕ್ಕೆ ಸನ್ಮಾನ ಮಾಡ್ಕೋ ಎಲ್ಲ ಜೋಗಿ ಪಾಪ ಭಾರಿ ಕಷ್ಟಗಳು ವಾರಿದ್ದ ಪರಿಸರದ ಅಂತೆ ವಾರಿದ್ದ ಒಂದು ಅನುಕೂಲವಾದ ಪರಿಸರದ ಅಂತೆ ಜೋಗುಲು ಎಜುಕೇಶನ್ ಬಡತನ ಕಾರಣಗ ಅಂಚಿನ ಜೋಗುಲು ಕಷ್ಟಗಳು ಕಲ್ತಿವಿ ರಾತ್ರಿ ಶಾಲೆ ಕೂಡು ಇನ್ನೀಗ ಆ ಜೋಗುಲು ಓದಿ ಕ್ಷೇತ್ರಗಳು ಮಲ್ಯಾತೆಲ್ಲ ಅದು ಅದನ್ನ ಸಂಪಾದನೆ ಹಾಳು ಮಾಡ್తుంది ಅದ್ರ ಗೊತ್ತಿಲ್ಲ ಅದ್ರ ತಗ ಸೀಟದು ಬೆಂದದು ಕಾಸೊಟ್ಟು ಬಂದ್ರೆ ಕಾಸು ವಿದ್ಯೆ ಆ ವಿದ್ಯೆದ ಮೂಲಕ ಯಾಕಂದ್ರೆ ಇದೆಲ್ಲ ಅಂಚಿನ ಎಷ್ಟೋ ಜನ ಮೊಬ ತೆಗೆದು ಆ ಕಾಸನ್ನು ಅಗಲ್ಲ ಊರುಗಾಗಲಿ ಅಥವಾ ಅಗಲ ಧಾರ್ಮಿಕ ಕ್ಷೇತ್ರಗಾಗಲಿ ಅಥವಾ ಬೇರೆ ಎಡ್ಡೆಗಾಗಲಿ ಒಂದು ಎಷ್ಟೋ ಜನ ನಮ್ಮ ತುಳಿಯಲಿ ಅಗಲಿಗೆ ದಾನಿಲೆ ಪನೆಯ ಅಡಗಿ ಶ್ರೇಷ್ಠ ಇದೆ ಅಂಚಿನಗಳೇ ಎಲ್ಲ ಉತ್ತಮ ಕೊಡೋದಿಲ್ಲ ಅದಂತಾರೆ ಕೃಷ್ಣರಾಜ ಪಣ್ಣಾಗ ಇಂಕೇನ ಕಲಾ ಜಗತ್ತು ಬಂದಾಗ ಒಂದು ವಿದ್ಯಾವಂತ ಬಾರಿ ಮಲ್ಲ ಒಂದೊಂದು ಶಿಕ್ಷಣ ಕ್ಷೇತ್ರ ಒಂದು ವಿಶ್ವವಿದ್ಯಾನಿಲಯ ನಾಟಕ ರಂಗಕ್ಕೆ ಸೀಮಿತವಾದ ಒಂದು ಬೇರೆ ಬೇರೆ ಕ್ಷೇತ್ರದ ಮಸ್ತ್ ತೆರಿದ್ದಾಗಲು ಅನುಭವ ಈ ಕಲಾವಿದರು ಕರೆ 4 ವರ್ಷದೊಡ್ಡ ಪದಾಧಿಕಾರಿ ಅಂತ ಇದ್ದರೆ ಸುಮಾರು 30 ಜನ ಇದ್ದಾರೆ ಪೂರ ಮಲವಲ್ಲ ಏತ್ ಎತ್ತರಿಗೆ ಏನಲ್ಲ ಸಂಸ್ಥೆಯನ್ನು ಬಿಟ್ಟು ಹೋಗ್ತೀರಿ ಯಾಕಂದಾಗ ಒಂದಾಗಲ್ಲ ಅಪ್ಪನೇ ಆಗಲಿ ಪ್ರೀತಿ ಮಲ್ಪನ ಸಂಸ್ಥೆ ಹರಿಶನ ಲೆಕ್ಕಂತಿನ ಏತೋ ಉದ್ಯಮಿಲೆ ಕಲಾವಿದರು ಗೆಡ್ಡೆ ನಂಟು ದೇವರಾಗ ಈಗ ಒಂದು ಪ್ರೀತಿದ ಸಂಬಂಧ ಮಲ್ಪ ಮುಗಿಗೆ ಲಡ ಮಕ್ಕಳ ಒರೆನರಿ ಕೀಳಾದ ತೂಪಿಜ ಉದೊಂಜಿ ಒಂಜಿ ಹೆಚ್ಚಿನ ಮಾರ್ಗದರ್ಶನ ಕೊರ್ಪಿನ ಸಂಸ್ಥೆ ಇದೀಗ ಕೃಷ್ಣರಾಜ ಲೆಕ್ಕಂತ ಎಷ್ಟೋ ಜನ ಮೇರು ಬ್ಯಾಂಕ್ ಮಲ್ಲ ಹುದ್ದೆ ಮ್ಯಾನೇಜರ್ ಆಗ್ತೀರಿ ಅಂಡ ಏಪ ಕಲಾ ಜಗತ್ತು ಶುರುವಾತ ಆನೆಗೆ ದಿಂಚಿ ಅರೆಗೆ ನಾಟಕದ ಆರ್ಟಿಸ್ಟ್ ಅಂತಾರೆ ಕೇವಲ ಈ ಸಂಸ್ಥೆದ ಒಟ್ಟು ನಿನಗೆ ಜನರಲ್ ಸೆಕ್ರೆಟರಿ ಕೆಲಸ ಮಾಡ್ತದೆ ಕರೆನ ಒಂದು 2 ತಿಂಗಳು ದಿಂಚಿ ಈ ಬೊಂಬಾಯಿ ತುಳುನಾಡು ಕಾರ್ಯಕ್ರಮದ ಪಿರೌಡು ಒಂದು ಮಲ್ಲ ಯೋಗದಾನೇ ಮಾಡ್ತಾರೆ ಕೃಷ್ಣರಾಜನ ಬಗ್ಗೆ ಕೃಷ್ಣರಾಜ ಇತ್ತೆ ಎಲ್ಲೆಂದ ಕಾರ್ಯಕ್ರಮ ಸಿದ್ಧತೆ ಇದ್ದ ದಾದ ಮಾಡ್ತದೆ ಒಂಚಿನ ಪಲ್ಲೆ ಇನ್ನ ಮೂಲಕ ಆಸ್ ಎ ಜನರಲ್ ಸೆಕ್ರೆಟರಿ ಅದು ಕೃಷ್ಣರಾಜರು
ಈ ಒಂದು ಕಾರ್ಯಕ್ರಮದ ಪರಿಶೋಕದ ಸಿದ್ಧತೆಯನ್ನು ಮಾತ್ರ ಮುಂದಾಲ್ತೊಂಡು ಸುಮಾರು 30-40 ಜವಣೆ ದಿನಾಲಾಗಿದ್ದ ಕೆಲಸ ಮಾಡ್ತಾರೆ. ಬೊಂಬಾಯಿಡು ತುಳುನಾಡು ಆಯೋಜನೆ ಮಲ್ದಿನ ಫೆಸ್ಟಿವಲ್ ನಮ್ಮ ಬೊಂಬಾಯಿಡು ಪುನಃ ತುಳುವೆರೆಗು ಗುಜರಾತ್ ಪುನಃ ತುಳುವೆರೆಗು ಬೊಕ್ಕ ಮಹಾರಾಷ್ಟ್ರದ ಪೂನಾ ಸಾಂಗ್ಲಿ ಕೊಲ್ಲಾಪುರದ ಕೈತಲ್ದ ಸಿಟಿತ ತುಳುವೆರೆಗ ಸದಾದ ಆಯೋಜನೆ ಮಲ್ದಿನ ಒಂದು ಪರ್ವ. ಈ ಪರ್ವನು ಮಸ್ತ್ ಪೊರ್ಲು ರೀತಿಯ ಎಂಕಲ್ ಮಲ್ತೊಂದುಲ್ಲ, ವಿಶಿಷ್ಟ ರೀತಿಯಲ್ಲಿ ಮಲ್ತೊಂದುಲ್ಲ, ಮಾತ ಟೈಪ್ದ ಊರ್ದ ಪರ್ಬಲು ಅಲ್ಪದ ವಿಶಿಷ್ಟ ರೀತಿಯ ಆಚರಣೆಗಳು ದುಂಬು ಮಾತ ಯೂಸ್ ಮಾಡ್ತಿರ್ತೀರಂಚಿನ ವಸ್ತುಗಳು ಅವು ಮಾತ ಈ ಕಾರ್ಯಕ್ರಮ ನಮ್ಮ ಪ್ರದರ್ಶನ ಬೊಕ್ಕ ಮುಂತ ಜನಗಳಿಗೆ ತುಳು ನಾಡದ ವಿಷಯಗಳು ಮಸ್ತ್ ತಿರುಪವನಂಚಿನ ಮಾತ ಟೈಪ್ದ ವಸ್ತುಲೆಲ್ಲ ಪ್ರದರ್ಶನ ತಾವಂದೆ ಬೊಕ್ಕ ಎಂಕ್ವೈರಿ ಟೈಪ್ದೆಲ್ಲ ಉಂಡು. ಬೊಕ್ಕ ತುಳು ಭಾಷೆ ಅಕ್ಷರ ತುಳು ಲಿಪಿನ ಕಲ್ಪನೆಗಳ ನಮ್ಮ ಒಂಜಿ ವರ್ಕ್ಶಾಪ್ ಆಯೋಜನೆ ಮಲ್ದ. ಆ ವರ್ಕ್ಶಾಪ್ ಮಾತ ಬತ್ತಿನಗಲೆ ಪೂರ ನಮ್ಮ ತುಳುಟು ಆಗಲ್ಲ ಪುದರ್ ಬರೆಪದಾಗಲಿ ಒಂಜಿ ಪ್ರಮಾಣ ಪತ್ರಿಕೆಲ್ಲ ಕೊರ್ಪ ದೇಪಂಡಾಗ ಜನಗಳಿಗೆ ತುಳುತ ಲ್ಯಾಂಗ್ವೇಜ್ ಬಗ್ಗೆ ಮಸ್ತ್ ಜನಕ್ಕೆ ಗೊತ್ತುಜ್ಜಿ ಅಡ ಈ ಸರ್ತಿ ಎಂಕಲ್ ಅವಲ ಒಂಜಿ ಕಾರ್ಯಕ್ರಮ ಆಯೋಜನೆ ಮಲ್ದ. ಬೊಕ್ಕ ಜಾನಪದ ಗೀತೆ ಅವಾರ್ಡ್, ಡ್ರಾಮಾ ಅವಾರ್ಡ್, ಯಕ್ಷಗಾನ ಅವಾರ್ಡ್, ನಾಟಕ ಅವಾರ್ಡ್ ವಿಶಿಷ್ಟ ರೀತಿಯ ಕಾರ್ಯಕ್ರಮ ಪೂರ ಮಲ್ತೊಂದಿಲ್ಲ. ಇಡೀ ದಿನ ಕಾಂಡದ ಪೊರ್ತುಡು ಸ್ಪೋರ್ಟ್ಸ್ ಮಾತ ಮಲ್ತಾಡ ಮಧ್ಯಾಹ್ನದ ಪೊರ್ತುಡು ವಿಶಿಷ್ಟ ರೀತಿಯ ಸನ್ಮಾನ ಕಾರ್ಯಕ್ರಮ ಮಾತ ಮಲ್ತೊಂದಿಲ್ಲ. ಬೊಕ್ಕ ಇದು ಕಾರ್ಯಕ್ರಮ ವಿಶೇಷವಾದ ತುಳುವೆರೆಗಾದೇ ಮಲ್ದಿನ ತುಳುನಾಡದಗಳಿಗೆ ಮಲ್ದಿನ ಕಾರ್ಯಕ್ರಮ ಮಾತಿರೆಗ್ಲ ಬೋಡಾಯಿನಂಚಿನ ಕಾರ್ಯಕ್ರಮ ಎಂಗೆಲ್ಲ ಖಂಡಿತ ಭರವಸೆ ಉಂಟು ದೇಪಣ್ಣ ನಮ್ಮ ಮುಂತ ಏರಿಯಾದ ಪೂರ ತುಳುವೆರು ಬರ್ತದೆ. ಈ ಕಾರ್ಯಕ್ರಮ ಪೊರ್ಲುಡು ತೂದು ಈ ಕಾರ್ಯಕ್ರಮ ಪೊರ್ಲುಡು ನಡಪ ಕೊರ್ಪೇರು ಎಂಗೆಲ್ಲ ಸಕ್ಸಸ್ ಕೊರ್ಪೇರು ಪಡೆದು ಎಂಗೆಲ್ಲ ಪೂರ ಭರವಸೆ ಎಲ್ಲ ಉಂಟು. ತುಳುನಾಡು ಪ್ರೋಗ್ರಾಮ್ ಮಾಡ್ಕೊಂಡಿಲ್ಲ ವಿಜಯಣ್ಣ ಉಂಟು ಅದಕ್ಕೆ ಬತ್ತಿನಾಗಲೇ ಪೂರ ಒಂದು ತುಳುನಾಡಿನ ಒಂದು ಪರ್ವತ ಇಲಕ್ಕ ಪೂರ ವ್ಯವಸ್ಥೆ ಮಾಡಿದೆ ವಿಜಯಣ್ಣ ಮೂಜಿನಿಂದ ಪ್ರೋಗ್ರಾಮ್ ಜೀತಿರಲ್ಲ ಗ್ರೌಂಡು ಅದಕ್ಕೆ ಬುಡುತ್ತಿನ ವ್ಯವಸ್ಥೆ ಮಾತ್ರ ಭಾರಿ ವಿಜೃಂಭಣೆ ಭಾರಿ ಜೋರು ಅವನು ತಯಾರಿ ಮಾಡೋದಕ್ಕೆ ಅದಕ್ಕೆ ನೀವು ಮಾತಲ್ಲ ಒಂಜಿ ಭತ್ತದ ಒಂಜಿ ಕೊಮ್ಮು ಅಂತ ಕೊಡು ಮಾತಲ್ಲ ಈಗಲೇ ಬತ್ತಿನಾಗಲೇ ಒಣಗಿದ ವ್ಯವಸ್ಥೆ ಸ್ವಲ್ಪ ಸನ್ಮಾನ ಮಾಡ್ಕೊಂಡು ಕಾನೂರು ಬಾಯಿ ಮುಟ್ಟದ ಪ್ರೋಗ್ರಾಮ್ ಮೂಜಿನಿಂದ ಪ್ರೋಗ್ರಾಮ್ ಅಂದರೆ ಮಾತೆಲ್ಲ ಬರ್ತದೆ ಮಾತ್ರ ತುಳುನಾಡಿನಲ್ಲಿ ರೈಸರು ಈಗಲೇ ವಿನಂತಿ ಗೊತ್ತಿದೆ ಹರಿಶಣ್ಯ ಪನ್ನಂಚ ಒಂದೊಂದು ಎಷ್ಟೇ ಅವಕಾಶ ಒಂದೆರಡು ಮಲ್ಲ ಅವಕಾಶ ನಿಕ್ಲಿಕ್ಕೆ ಖಂಡಿತ ನನಗೆ ಎಪ್ಪಲತ್ತಿಗೆ ಸಾಧ್ಯ ಬಂದಾಗ ಇಡೀ ಬಾಂಬೆದ ಬೇತೆ ಬೇತೆ ಕ್ಷೇತ್ರದ ಮೂರ ವಿಚಾರಗಳ ಬದಲಕತ್ತಿನ ಸಮಾರಂಭದ ಸಿದ್ಧತೆ ಆ ಒಂದು ಒಂದಿನೇ ತುಳುನಾಡು ಪಂಡ ಕರಾವಳಿ ಪ್ರದೇಶ ಅಂಡ ಮಾತ್ರೆ ಗೊತ್ತಿದ್ಲಕ್ಕ ರಡ್ಡನೇ ತುಳುನಾಡು ಎಂಕದ ಬೊಂಬಾಯಿ ಎಷ್ಟೋ ವರ್ಷದಿಂದ ತುಳುವೆರಿಡೆ ಬೈದಳ್ಳ ಬತ್ತದ ಮುಲ್ಪ ಸುರುಟು ಅಗಲ ಉದ್ಯಮಕ್ಷದ ಗುಲೇನು ಬರ್ತದೆ ಇನ್ನೀಗ ಮಾತೆಲ್ಲ ಒಂದು ಸಂತೃಪ್ತವಾಯಿನ ಒಂದು ಜಾಗ ಎತ್ತಿದೆ ಆಂಡ ನಮ್ಮ ತುಳುನಾಡು ನಮ್ಮ ಮರೆತಿದ್ಯ ಅಂತ ಸಂಸ್ಕೃತಿ ಮರೆತಿದ್ಯ ಅಂತ ವಿಚಾರನು ಮರೆತಿದ್ಯ ಮುಲ್ಪ ನಮ್ಮ ಇಂಚೆ ಬುಲೆನ್ ಗೋಪನ ಅಂಚೆನೆ ಎಂಗೆಲ್ಲ ಪೂರ ಕಾರಣ ಆ ತುಳುನಾಡು ಆ ತುಳು ಮಣ್ಣು ಪಂಪಿನ ಒಂದು ಭಾವನೆ ನಮ್ಮ ಉಂಟು ಇನ್ನೀಗ ಈ ತುಳುನಾಡು ನಿರ್ಮಾಣದ ಮೂಲ ಉದ್ದೇಶ ಅವೇ ಈ ತುಳುನಾಡು ಅಲ್ಪದವೇ ಪೂರ ವಿಚಾರ ಮುಲ್ಪ ಕನಪಿನ ಆ ಶ್ರೇಷ್ಠದಿಂದ ಮುಲ್ಪ ತೋಜಾವನ ಆ ಮೂಲಕ ಒಂದು ಸಂತೋಷ ಅನುಭವಿಸಿದ ಒಂದು ಎಡ್ಡೆ ಅವಕಾಶ ಬರ್ತದೆ ಮಾತೆಲ್ಲ ಬರ್ತದೆ ಮೂಜಿ ದಿನ ಪೂರ ಕೆಲಸ ಬದುಕಿದ್ದು ಕುಸಾಲ್ ಡಿಪ್ಪುಗ ಗಮ್ಮತ್ ಡಿಪ್ಪುಗ ಮೂಜಿ ದಿನ ಒಣಸ್ಬಲ್ಬುಗ ದಿನಸ್ ಆಟ ಊಟ ಇಂಚ ಪ್ರತಿಯೊಂಜಿ ಕೊರ್ಪ್ಲಕತೆ ಒಂದು ದುಡುಗದಾಗಿಚ್ಚಿ ಮಧ್ಯಾಹ್ನ ಒಣಸ್ಲ ಉಂಟು ಬಯದ ಒಣಸ್ಲ ಉಂಟು ಬಲೆ ಕುಟುಂಬ ಕೂಡೊಂದು ಬಲೆ ಎಂಕ್ಲೆ ರಡ್ಡು ದಿನ ದುಂಬಿ ಪಂತ ಈ ಮೂಜಿ ರೊಟ್ಟು ಬೇದದಾನ ಕಾರ್ಯಕ್ರಮ ದಿವನಡೆ ಎಂದಿದ್ದು ಬೇತೆ ಬೇತೆ ಮಾಧ್ಯಮೋಡು ಪಂತ ಕೇಂದ್ರಕ್ಕೆ ಬಹುಶಃ ಮಾತೆ ರಜೆ ಪಡೆದಿಲ್ಲ ಮೂಜಿ ದಿನ ದಾಲ ಕಾರ್ಯಕ್ರಮ ಪಡಿಸಿ ಒಂದು ವೇಳೆ ಐತಾರ ಬರ ಶುಕ್ರವಾರ ಬಲೆ ಆಡ ಪ್ರತಿದಿನ ಬೇತೆ ಬೇತೆ ಕಾರ್ಯಕ್ರಮ ಮೂಜಿ ದಿನ ಮೂಜಿ ಬೇತೆ ಬೇತೆ ನಾಟಕ ಮೂಜಿ ದಿನ ಬೇತೆ ಬೇತೆ ಯಕ್ಷಗಾನ ಮೂಜಿ ದಿನ ಬೇತೆ ಬೇತೆ ಸಿನಿಮಾ ಜಾನಪದ ನೃತ್ಯದ ಸ್ಪರ್ಧೆ ಸಂಗೀತಡು ವಿಶೇಷವಾದ ಬಾಂಬೆದ ಮಾಮಲ್ಲ ಸಂಗೀತ ಕಲಾವಿದರು ಮಾತೆಲ್ಲ ಭಾಗವಹಿಸಿದ ಒಂದು ವಿಶಿಷ್ಟమైన ಒಂದು ಸಂಯೋಜನೆ ಈ ಸರ್ತಿ ಬೊಂಬಾಯಿ ತುಳುನಾಡು ಆ ಒಂದು ಖಂಡಿತವಾಗಿ ಬಂದಿದೆ ಗುಜರಾತ್ ಒಂದು ಟೀಮ್ ಬರೋದ್ರಲ್ಲಿ ಶಶಿಧರ್ ಸೆಟ್ಟದ ಒಂದು ನೇತೃತ್ವಗಳು ಅಗಲು 78 ಸಂಯೋಜನೆ ಬಂದಾಗ ರೀಜನಲ್ ಸಮಿತಿ ಬಂದ ಸುಮಾರು ಇರುವ ರೀಜನಲ್ ಸಮಿತಿ ಬಂದದ್ದು ಆ ರೀಜನಲ್ ಸಮಿತಿದಾಗ ಸುಮಾರು ಅರ್ಧ ಗಂಟೆದ ಅಗಲವೇ ಒಂದು ಎಡ್ಡ ರೀತಿಯ ಕಾರ್ಯಕ್ರಮ ಬಂದದ್ದು ನಾನು ಕೊಡುವುದಿದೆ ಒಂದಲೇ ಇಂಚ ನಟ್ಟು ಸ್ಟೇಟ್ ಒಟ್ಟಾಗಲ್ಲ ಒಂಜಿ 10 ಪೇಜೋಕ್ಲು 1 ಪೇಜೋಕ್ಲು ಒಟ್ಟಾಪಿನ ಒಂದು ಎಡ್ಡೆ ಅವಕಾಶ ನಮ್ಮ ಒಂದು ಕೂಡು ಕುಟುಂಬದ ನಮ್ಮ ದುಂಬದ ಕೂಡು ಕುಟುಂಬದ ಒಂದು ಕಲ್ಪನೆ ಮತ್ತು ಗೊತ್ತಿನ ಒಂದು ಪೊರ್ಲು ಕಂಟಿದ ವ್ಯವಸ್ಥೆ ಏನೇ ನಾವು ಮಾಡ್ಕೊಂಡಲ್ಲ ಜೋಕ್ಲೆ ಪೂಲೆ ತೊಂದರೆ ಜೋಕ್ಲೆಗಾದೆ ಒಂದು ಪರ್ಬ ಉಂಟು
ಜೋಕ್ಲೆಗಾದೊಂದು ಅವಕಾಶ ಉಂಟು, ಜೋಕ್ಲು ಬೇತೆ ಬೇತೆ ವೇಷಡು ಬತ್ತಿನ ಅವಕಾಶ ಉಂಟು, ಜೋಕ್ಲೆಗಾದೊಂದು ಅಗಲ ಪ್ರಶ್ನೆ ಉತ್ತರ ಗೊತ್ತಿನ ಅವಕಾಶ ಉಂಟು, ಬುದ್ಧಿಜೀವನ ಗೊತ್ತಾಗ್ತದೆ, ತುಳುವಿನ ಸಂಸ್ಕೃತಿ ಶ್ರೇಷ್ಠ ಗೊತ್ತಾಗ್ತದೆ. ಪ್ರಥಮ ಬಾರಿ ತುಳುತ ಲಿಪಿಟಿ ಒಂದು ಕಾದಂಬರಿ ಮುಲ್ಪ ಪ್ರಕಟ ಆಗುದು, ಇಲ್ಲ ರಡ್ಡು ಪುಸ್ತಕ ಪ್ರಕಟ ಆಗುದು. ಸಾಹಿತ್ಯ ಕ್ಷೇತ್ರಗಳ ಎಡ್ಡೆ ಪ್ರಾಮುಖ್ಯತೆ ಕೊಟ್ಟಿನ ಒಂದು ಮಲ್ಲ ಕಾರ್ಯಕ್ರಮ ಇಡೀ ಜಗತ್ತಿಡು ತೌಳ ಕ್ಷೇತ್ರಡು ಅತ್ಯುನ್ನತ ಎತ್ತರ ಪದದಿಂದ ಸುರಿತಕ್ಕ ಬಂದಾಗ ಹೆಂಗಿಲ್ಲ ಮಾಮಲ್ಲ ಅಕ್ಕೆ ಆರೆಗೆ ಇಡೀ ಸಮಾಜದ ಗುರ್ಕಾರ್ಮೇಲೆ ಕೊಡ್ತಾರೆ. ನಮ್ಮ ಅಲ್ಲ ಗುರ್ಕಾರ ಬಂದಾಗ ನನಗೆ ಹೆಣ್ಣುಡು ಈ ಮಲ್ಲ ಪುಗಾರ್ತದ ಕೊಂಚೇನು ಎಲ್ಲ ವೇದಿಕೆ ಬಂದಾಗ ನಂಗೆ ಒಂದು ಅಪ್ಪೆಂತು ಲೆಕ್ಕ ಒಂಜಿ ಭಾವನೆ ಅಲ್ಪ ನಂಗೆ ಬಂದಲೇ ಬಲೆ ಮಾತೆಲ್ಲ ನಂಗೆ ಈ ಕಾರ್ಯಕ್ರಮದ ಯಶಸ್ಸಿಗಾದ ನಮ್ಮ MP ಗೋಪಾಲ್ ಶೆಟ್ಟಿ ನಮ್ಮ ಮೂಜಿ ದಿನ ನಮ್ಮ ಒಟ್ಟಿಗೆ ಬಹುಶಃ ರಾಜಕಾರಣಿಗಳು ಬರ್ರಲಿಲ್ಲ ನಾವು ಪೊರ್ಲು ತೂರಿ ಬರ್ಬೇಕು. ಕರ್ನಾಟಕಗಳದು ಯಡಿಯೂರಪ್ಪ ಸಾಹೇಬ್ ಈಗೆಲ್ಲ ಮುಖ್ಯಮಂತ್ರಿ ಅದನ್ನ ಇಡೀ ಟೀಮ್ ದುಡ್ಡು ಬರ್ಬೇಕು ಅಂತ ಪಾತ್ರೆ ಕೊಡ್ತೇವೆ ಅದ್ರ ಬರ್ಬೇಕು ಬರೋಡಾಗಿ ನಮ್ಮ ಈ ಪೂರ್ವ ನಗಲು ಬೊಂಬೈದಾಗೆಲ್ಲ ತುಳಿಯರು ಬಂದಾಗ ಮಗಳು ಏರು ದಾದ ಬಂದು ನಾವು ನಮ್ಮ ಧ್ವಜಾದ ಕೊಡುವ ನಿಗ್ಲು ಬಲೆ ಯಾನ್ ನಿಗಲ ಪಟ್ಟಾಕ ಮೊದಲು